ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ಬೆಳ್ಳಾರಿಡ ಇಂಚಿಪ್ಪ ದುಷ್ಕರ್ಮಿಗಳಿಗೆ ಬಲಿಯಾಯಿನ ಬಿಜೆಪಿ ಯುವ ಮೋರ್ಚಾ ನಾಯಕರು ಪ್ರವೀಣ್ ನೆಟ್ಟಾರೆನ ಇಲ್ಲಡೆ ರಾಜ್ಯದ ದುಂಬುದ ಮುಖ್ಯಮಂತ್ರಿ ಜೆಡಿಎಸ್ ನಾಯಕರು ಎಚ್.ಡಿ. ಕುಮಾರಸ್ವಾಮಿ ಸೋಮವಾರ ಭೇಟಿ ಕೊರಿಯರು ಇಲ್ಲದಕ್ಲಿಗೂ ಸಮಾಧಾನ ಪಂಡಿನ ಆರು ಪ್ರವೀಣ್ ನೆಟ್ಟಾರೆಗೂ ಪುರ್ಪ ನಮಸ್ಕಾರ ಸಂದಾಯಿತ ಮಲ್ತೆರು ಬೆಳ್ಳಾರಿಡ ಇಂಚಿಪ್ಪ ದುಷ್ಕರ್ಮಿಗಳಿಗೆ ಬಲಿಯಾಯಿನ ಬಿಜೆಪಿ ಯುವ ಮೋರ್ಚಾ ನಾಯಕರು ಪ್ರವೀಣ್ ನೆಟ್ಟಾರೆನ ಇಲ್ಲಡೆ ರಾಜ್ಯದ ದುಂಬುದ ಮುಖ್ಯಮಂತ್ರಿ ಜೆಡಿಎಸ್ ನಾಯಕರು ಎಚ್.ಡಿ. ಕುಮಾರಸ್ವಾಮಿ ಸೋಮವಾರ ಭೇಟಿ ಕೊರಿಯರು ಪ್ರವೀಣ್ ಚಿತ್ರಪಟಕ್ಕೂ ಪುರ್ಪ ಅರ್ಪಣೆ ಮಲ್ತದು ಕುಮಾರಸ್ವಾಮಿ ಇಲ್ಲದಕ್ಲಿಗೂ ಸಮಾಧಾನ ಪಂಡಿರು ಜೆಡಿಎಸ್ ರಾಜ್ಯ ಗುರಿ ಕಾರ್ಯರು ಸಿಎಂ ಇಬ್ರಾಹಿಂ ವಿಧಾನ ಪರಿಷತ್ ಸದಸ್ಯರು ಬಿಎಂ ಫಾರೂಕ್ ದುಂಬುದ ಜೆಡಿಎಸ್ ಜಿಲ್ಲಾ ಗುರಿ ಕಾರ್ಯರು ಎಂಬಿ ಸದಾಶಿವ ಒಟ್ಟಿಗಿದ್ದರು. ನೋಡ್ಕೊಂಡಿದ್ದು ಎಲ್ಲ ನೀವು ಒಟ್ಟಿಗೆ ಇರಬೇಕೀಗ ಹಿಂದೆ ಜವಾಬ್ದಾರಿ ಎಲ್ಲರೂ ಈಗ ಅವರ ಜಾಗದಲ್ಲಿ ನಿಂತು ಗೊತ್ತಾಯ್ತಾ ಟಿವಿ ಈಗ ನಾವು ಕಳ್ಕೊಂಡಾಗಿದೆ ಸರ್. ಆದರೆ ಇನ್ನು ಇದಕ್ಕೆ ಸೊಲ್ಯೂಷನ್ ಒಂದು ಬೇಕು ನಮಗೆ. ನೀವು ವಿರೋಧ ಪಕ್ಷದಲ್ಲಿದ್ದು ಅದಕ್ಕೆ ಹೋರಾಡಿ, ಯಾಕಂದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಈಗ ನೀವು ಇಲ್ಲಿಗೆ ಬಂದಿದ್ದೀರಿ, ನಮಗೆ ಸಾಂತ್ವನ ಹೇಳ್ತೀರಿ, ಅಲ್ಲಿ ಮಸೂದ್ ಮನೆಗೆ ಹೋಗ್ತೀರಿ, ಅವರಿಗೆ ಸಾಂತ್ವನ ಹೇಳ್ತೀರಿ. ಆದ್ರೆ ಇದನ್ನು ಒಟ್ಟಿಗೆ ಮಾಡಬೇಡಿ, ಯಾಕೆಂದ್ರೆ ಅದು ಬೇರೆನೆ ಇದು ಬೇರೆನೆ. ಅವರಿಗೂ ನ್ಯಾಯ ಕೊಡಿ, ನಮಿಗೂ ನ್ಯಾಯ ಕೊಡಿ, ಯಾಕೆಂದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಎಷ್ಟೋ ಜನರಿಗೆ ಹೀಗೆ ಆಗಿ ಹೋಗಿದೆ ಹಿಂದೆ, ಆದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಇದಕ್ಕೆ ಬೇಕಾಗುವ ಅವ್ರ ಶಿಕ್ಷಣ ಅವರಿಗೆ ಖಂಡಿತ ಕೊಡ್ಬೇಕು. ಅವರಿಗೆ ಜೈಲಲ್ಲಿ ಹಾಕಿ ಸುಮ್ಮನೆ ಇರುವುದಲ್ಲ ಸರ್, ಅವರಿಗೆ ಗಲ್ಲು ಶಿಕ್ಷೆನೇ ಆಗಬೇಕು. ಅಥವಾ ಅವರನ್ನು ಶೂಟ್ ಔಟ್ ಮಾಡಿದ್ರು ನಮಗೆ ಸಮಾಧಾನ, ಅದರಲ್ಲೇನು ನಾವು ಬೇಸರ ಪಡುದಿಲ್ಲ. ಯಾಕೆಂದ್ರೆ ಇನ್ನೊಬ್ಬರನ್ನು ಹೀಗೆ ಮಾಡ್ಲಿಕ್ಕಿಲ್ಲಲ್ಲ. ಮತ್ತೆ ಇಂಥ ಇನ್ಸಿಡೆಂಟ್ಗಳು ಆಗದಿರೋದಕ್ಕೆ ಒಂದು ಭಯದ ಒಂದು ನಿಮ್ಗೆ ಗಮನ ತರ್ತೀನಿ. ಉಡುಪಿ ಜಿಲ್ಲೆ ಮಣಿಪಾಲದ ಪುದರ್ಪೊಯಿ ಪೈ ಕುಟುಂಬದ ಸದಸ್ಯರು ಬೊಕ್ಕ ಮಲ್ಲ ಪತ್ರಿಕೋದ್ಯಮಿ ಉದಯವಾಣಿ ಪತ್ರಿಕೆದ ತಾಪಕಿರು ಟಿ ಮೋಹನ್ ದಾಸ್ ಪೈ ಐತಾರ ತೀರಿಯರು ಅರೆಗು 89 ವರ್ಷ ಪ್ರಾಯ ಆದಿತ್ತನು ಜಿಲ್ಲೆದ ಜವಾಬ್ದಾರಿಕೆದ ಮಂತ್ರಿ ಎಸ್ ಅಂಗಾರ ಉಡುಪುದ ಎಂಜೆಂ ಕಾಲೇಜು ಪೈಯರಿಗೂ ಶ್ರದ್ಧಾಂಜಲಿ ಸಂದಾಯರು. ಉಡುಪಿ ಜಿಲ್ಲೆ ಮಣಿಪಾಲದ ಪುದರ್ಪೊಯಿ ಪೈ ಕುಟುಂಬದ ಸದಸ್ಯರು ಬೊಕ್ಕ ಮಲ್ಲ ಪತ್ರಿಕೋದ್ಯಮಿ ಟಿ ಮೋಹನ್ ದಾಸ್ ಪೈ ಐತಾರ ತೀರಿಯರು ಅರೆಗು 89 ವರ್ಷ ಪ್ರಾಯ ಆದಿತ್ತನು ಉಡುಪು ಎಂಜಿಎಂ ಕಾಲೇಜ್ದ ರವೀಂದ್ರ ಮಂಟಪುಡು ಸೋಮವಾರ ಮರಣ ತೂದು ಶ್ರದ್ಧಾಂಜಲಿ ಸಂದಾಯರೆ ವ್ಯವಸ್ಥೆ ಮಲ್ತದಿತ್ತರು. ಸಾರಗಟ್ಲೆ ಜನ ಅಭಿಮಾನಿಲು ಅಕೇರಿದ ನಮಸ್ಕಾರ ಸಂದಾಯರು. ಟಿಎಂಎ ಪೈ ಫೌಂಡೇಶನ್ ಬರವು ಸಂಸ್ಥೆಲಿಗೂ ರಜೆ ಸಾರ್ದಿತ್ತರು. ಮಣಿಪಾಲ ಸಮೂಹ ಸಂಸ್ಥೆಲಿಡು ಬೇಲೆ ಮಲ್ಪುನಕ್ಲು ಶಾಲಾ ಜೋಕುಲು ಶ್ರದ್ಧಾಂಜಲಿ ಸಂದಾಯರು. ಡಾಕ್ಟರ್ ಟಿಎಂಎ ಪೈಯರ್ನ ಹಿರಿಯ ಮಗೆ ಆದಿತ್ಯನ ತೋನ್ಸೆ ಮೋಹನ್ ದಾಸ್ ಪೈ ಸಾರತರ್ಮನುತ ಎಲ್ಪೆಟ್ಟು ಉದಯವಾಣಿ ಪೇಪರ್ ಸುರು ಮಲ್ತದು 2 ವರ್ಷ ದುಂಬು ಅವು ಸುವರ್ಣ ಮಹೋತ್ಸವ ಆಚರಣೆ ಮಲ್ತದಂಡ. ಉಡುಪಿ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಎಸ್ ಅಂಗಾರ ಎಂಜಿಎಂ ಕಾಲೇಜಿಗೆ ಬತ್ತದು ಪುರ್ಪ ನಮಸ್ಕಾರ ಸಂದಾದು ಮೋಹನ್ ದಾಸ್ ಪೈ ತೀರ್ನೇಕು ಬೇಜಾರ್ ತೆರಿಪಾಯರು. ಮೋಹನ್ ದಾಸ್ ಪೈಯರ್ನ ಕೊಡಿಗೆಲು ಏಪಲ ಒರಿಯು ನಂಚಿನ ಇತ್ತೆಲ ಜೀವಪ್ಪ ಉಂಡು ಆರು ತೀರ್ನವು ಸಮಾಜಗೂ ಮಲ್ಲ ನಷ್ಟ ಅರೆನ ಆತ್ಮಗೂ ಶಾಂತಿ ತಿಕ್ಕಡಂದು ಮಂತ್ರಿ ಎಸ್ ಅಂಗಾರ ಪಂಡಿರು. ಈ ಒಂದು ಉಡುಪಿ ಜಿಲ್ಲೆ ಇರ್ಬೋದು, ಮಂಗಳೂರು ಜಿಲ್ಲೆ ಇರ್ಬೋದು, ಇನ್ನು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆ ರೀತಿಯ ಒಂದು ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಮೋಹನ್ ದಾಸ್ ಪೈ ಅವರನ್ನ ಇವತ್ತು ಅವರು ಅಗಲಿದ್ದಾರೆ. ಇವತ್ತು ಸಮಾಜಕ್ಕೆ ಕೂಡ ದೊಡ್ಡ ಒಂದು ಹೊಡೆತವನ್ನು ಕೂಡ ಇವತ್ತು ಸಮಾಜಕ್ಕೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಮೋಹನ್ ದಾಸ್ ಪೈ ಅವರು ನಮ್ಮ ಮುಂದೆ ಇನ್ನು ಇಲ್ಲದರೂ ಕೂಡ ಅವರು ಕೊಟ್ಟಿರತಕ್ಕಂಥ ಕೊಡುಗೆ ಅದು ಅಮರವಾಗಿದೆ ಮತ್ತು ಜೀವಂತವಾಗಿದೆ. ಅದರ ಮೂಲಕ ಇವತ್ತು ಸಮಾಜ ಕೂಡ ಇವತ್ತು ದೊಡ್ಡ ಒಂದು ನಷ್ಟವನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮತ್ತು ಅವರ ಕುಟುಂಬಕ್ಕೆ ಕೂಡ ಆ ರೀತಿಯ ಒಂದು ಶಕ್ತಿಯನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಪರಮಾತ್ಮ ಅನುಗ್ರಹಿಸಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ಒಂದು ಮಾಡ್ತಾ ಮತ್ತೊಮ್ಮೆ ಅವರ
ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೇನೆ. ಪಿ ಡಿ ಕೈಯರು ಬಡಪೊತ್ತುಡು ಪುಟ್ಟುಂಡಲ ಕಾರ್ಯುಡು ಬಡಪೊತ್ತು ಇಜ್ಜಾಣಂದು ಬೆದ್ರದ ಶಾಸಕಿರು ಮನತ ಕೋಟ್ಯಾನ್ ಪಂತೆರು ತುಳುನಾಡ ಅಂಬೇಡ್ಕರ್ಂದೇ ಪುದರ್ಪಡಿನ ದಲಿತ ಚಳವಳಿ ನಾಯಕಿ ಡಿ ಕೆಯರೆಗು ಬೆದ್ರಡು ನಡತಿನ ನುಡಿ ನಮನ ಕಾರ್ಯಕ್ರಮಟು ಆರ್ಪಾತಿರಿಯರು. ತುಳುನಾಡ ದಲಿತ ಚಳವಳಿ ನಾಯಕರು ಸಮಾಜ ಪರಿವರ್ತನಾ ನಾಯಕರು ಬೊಕ್ಕ ತುಳುನಾಡದ ಅಂಬೇಡ್ಕರ್ಂದೇ ಪುದರ್ಪಡಿತಿನ ಪಿ ಡಿ ಕೈಯರೆಗು ನುಡಿ ನಮನ ಕಾರ್ಯಕ್ರಮ ಬಿತ್ರದ ಸಮಾಜ ಮಂದಿರದ ಸ್ವರ್ಣ ಮಂದಿರಡು ನಡೆತಂಡು. ಡಿ ಕೈಯರ್ನ ಚಿತ್ರಪಟದ ಎದುರು ಮೇಣದ ತುಡರ್ ಪೊತ್ತಾದು ಪುಟ್ಪ ನಮಸ್ಕಾರ ಸಂದಾದು ಕಾರ್ಯಕ್ರಮ ಉದಿಪನ ಮಲ್ತೆರು. ಶಾಸಕಿರು ಮನತ ಕೋಟ್ಯಾನ್ ಪಾತೆರ್ದು ಡಿ ಕೈಯರು ಸಮಾಜಗೂ ಕೊರ್ನ ಪ್ರೇರಣೆ ದಿಂಜೌಂಡು. ಅಂಬೇಡ್ಕರ್ನ ಸಾಧಿಡೆ ಬುಳೆದು ಅರೆನ ವ್ಯಕ್ತಿತ್ವ ಡಿ ಕೆಯರಡೊಪ್ಪು ನೀಡಿದವ್ರ ತುಳುನಾಡ ಅಂಬೇಡ್ಕರ್ಂದೇ ಲೆತ್ತೊಂದುಂಡು. ಬಡಪೊತ್ತುಡು ಪುಟ್ಟುಂಡಲ ಅರೆನ ಕೆಲಸಗೂ ಬಡಪೊತ್ತು ಇಜ್ಜಾಂಡು ಅಂಚನ ವ್ಯಕ್ತಿನ ನಮ್ಮ ಕಡೆ ಒಂದ ಆರು ಇಜ್ಜಿಂಡಲ ಅರೆನ ಎಡ್ಡೆ ವ್ಯಕ್ತಿತ್ವ ಆರು ಮಲ್ತಿನ ಹೋರಾಟದ ಫಲ ನಮಡ ಏಪಲ ಉಪ್ಪುಣೊಂದು ಆರ್ಪಂಡಿರು. ನಮ್ಮ ಮಾತೇನಲ್ಲ ಮೀಟು ಪರಪನಂಚಿನ ನೆತ್ತಿರು ಕೆಂಪೆ ತಿನುಪುನ ಆಹಾರ ಮಾತ ಒಂಜೆ ವ್ಯವಹಾರ ಪೂರ ನಮ್ಮ ಮಾತೆರುಣ ಪಾತೆರ ಕತೆ ಮಾತಲ ಒಂಜೆ ಎಂದು ನಮ್ಮ ನೆತ್ತಂಡ ನಮ್ಮ ಮಾತೆರ್ಲ ಒಂಜೆ ಮನುಷ್ಯರು ಎಂದು ಪರಪನಂಚಿನ ಆ ಮನುಷ್ಯತ್ವನ ತೇರಿನಾರಿ ಏರೆಂದು ಕೆಂಡ ನಿಜವಾಯಿನ ನಮ್ಮ ಡಿ ಕೈಯರು ಆರೀನಿ ನಮ್ಮೊಟ್ಟಿಗೆ ಇಜ್ಜೇರು ಅಂಡ ಡಿ ಕೈಯರು ಬಹುಶಃ ಎನಲೆಕ್ಕೊಡು ಹೆಚ್ಚು ಕಡಿಮೆ ಒಂಜಿ 35-40 ವರ್ಷ ಆರು ಸಮಾಜದೊಟ್ಟಿಗೆ ಸೇರೊಂದು ಆರು ಮಲ್ತಿನಂಚಿನ ಕೆಲಸ ಆರು ಕೊರ್ನಂಚಿನ ಅನೇಕ ಜನಕುಲೆ ಕೊರ್ನಂಚಿನ ಪ್ರೇರಣೆ ನಿಜವಾದಲ ಅವು ಏತು ವರ್ಷ ಪೊಂಡಲು ನಮ್ಮ ಮನಪನಂಚಿನ ಹತ್ತು ಒಂಜಿ ತುಳುನಾಡದ ಅಂಬೇಡ್ಕರ್ ಪನಪನಂಚಿನ ಒಂಜಿ ಪುದರ್ನ ಅರೆಗೆ ನಮ್ಮ ಕೊರ್ತ ದಯಕೆಂಡ ಅಂಬೇಡ್ಕರ್ಲ ಅಂಜನೆ ಆಳುವಾಸ ಸಮೂಹ ಸಂಸ್ಥೆಲಿನ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಪಾತಿರ್ದು ಡಿ ಕೈಯರ್ನ ಹೋರಾಟ ಬೊಕ್ಕ ಅರೆನ ಎಡ್ಡೆ ಗುಣಕ್ಲಿನ ಪುಗಾರಿಯರು ಬೆದ್ಬೇತೆ ವಿಚಾರ ಅನಗ ಹೈಟ್ ಮಾತ್ರ ಅಂತರ ಕಂದಕೆತ್ತನಾಂಡ ಆ ದುರಂತನು ಮಾತ್ರ ಸಹಿಸೊಂಡ್ರೆ ಒಂಜಿ ಸಮಾನ ಮನಸ್ಕರು ಏಪಲ ಒಪ್ಪೆರ ತಯಾರೇ ಇಜ್ಜಿ ಇನಿ ದುಲಾ ಇನಿ ದೇಶೋಡು ಸ್ವಾತಂತ್ರ್ಯ ಬತ್ತದ 75 ವರ್ಷ ಆಂಡಲ ಎಂಕುಲು ಐಶ್ವರ್ಯಡು ಉಪ್ಪರೆ ಯಾವು ವಿದ್ಯೆಡು ಉಪ್ಪರೆ ಯಾವು ಈ ಅಂತರ ಕಂದಕೊನು ಒಪ್ಪೋಲಿ ಆಂಡ ಬದುಕಡಿನಿ ಮೇಲು ಕೇಲು ಪನ್ಪಿನ ಅತ್ತಂಡ ಬೇತೆ ವಿಚಾರಡು ಬರ್ಪಿನ ಅಂತರ ಕಂದಕೊನು ಮಾತ್ರ ಸಹಿಸೊಂಡ್ರೆ ಆವಂದಿನಂಚಿನ ವಿಚಾರ ಈ ನಮ್ಮಡ ಕಾಡೊಂದುಂಡು. ತುಳುನಾಡ ಮನ್ಸ ಸಮಾಜ ಸೇವಾ ಸಂಘ ಕೇಂದ್ರೀಯ ಸಮಿತಿ ತುಳುನಾಡ ಮೂಡಬಿದ್ರೆ ಮಕ್ಕಳು ಈ ನುಡಿ ನಮನ ಕಾರ್ಯಕ್ರಮ ದೀದಿತ್ತಿರು. ಭಾರಿ ಎಡ್ಡೆ ಗುಣಮಟ್ಟದ ಸರ್ಟಿಫೈಡ್ ಸೆಕೆಂಡ್ ಹ್ಯಾಂಡ್ ಕಾರ್ಲೆನ ಮಾಸ್ಟರ್ ಕಾರ್ಸ್ ಪಂಪನ ಶೋರೂಮು ಕುಡ್ಲದ ಬಳ್ಳಲ್ ಬಾಗಿಡು ಸುರುವಾಂಡು ಬಿಎಸ್ ಮೊಹಮ್ಮದ್ ಅಲಿ ಆದಿ ಬರುವ ದುವಾ ಪ್ರಾರ್ಥನೆ ನಡಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಯೂಸ್ಡ್ ವೆಹಿಕಲ್ಸ್ ಡೀಲರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಗುರುಕಾರ್ಯರು ಎಚ್ ಜಯರಾಜ್ ಕೋಟ್ಯಾನ್ ಶೋರೂಮ್ ಉದಿಪನ ಮಲ್ತೆರು. ಬಾರಿ ಎಡ್ಡೆ ಗುಣಮಟ್ಟದ ಸರ್ಟಿಫೈಡ್ ಸೆಕೆಂಡ್ ಹ್ಯಾಂಡ್ ಕಾರ್ಲೆನು ಮಾಸ್ಟರ್ ಕಾರ್ಸ್ ಪಂಪನ ಶೋರೂಮು ಕುಡ್ಲದ ಬಳ್ಳಲ್ ಬಾಗಿಡು ಸುರುವಾಂಡು ಸರ್ಟಿಫೈಡ್ ಸೆಕೆಂಡ್ ಹ್ಯಾಂಡ್ ಕಾರ್ಲೆನು ದೆತೊನ್ನ ಮಾರುನ ಬೊಕ್ಕ ಕಾರ್ಲೆನು ಬದಲ್ ತೊನ್ನೆಕ್ ಮಾಸ್ಟರ್ ಕಾರ್ಸ್ ಶೋರೂಮು ಎಕ್ಸ್ಪರ್ಟ್ ಆದಿತ್ತದು ಮುಳ್ಪ ನಿಕ್ಲೆನ ಪರಕಾರು ಕೊರ್ದು ಹೊಸ ಎಡ್ಡೆ ಮೈಲೇಜ್ ದ ಕಾರ್ ದೆತೊಡೊಲಿ ಉದಿಪನ ದುಂಬತ್ತ ಬಿಎಸ್ ಮೊಹಮ್ಮದ್ ಅಲಿ ಅಹದಿ ಬರುವ ದುವಾ ಪ್ರಾರ್ಥನೆ ನಡಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಯೂಸ್ಡ್ ವೆಹಿಕಲ್ಸ್ ಡೀಲರ್ಸ್ ಅಂಡ್ ಏಜೆಂಟ್ಸ್ ಅಸೋಸಿಯೇಷನ್ ದ ಗುರುಕಾರ್ಯರು ಎಚ್ ಜಯರಾಜ್ ಕೋಟ್ಯಾನ್ ಶೋರೂಮ್ ಉದಿಪನ ಮಲ್ತೆರು. اللهم أحسن عاقبتنا في الأمور كلها وأجرنا من خزي الدنيا وعذاب الآخرة ربنا آتنا من لدنك رحمة وهيئ لنا من أمرنا رشدا
ಕೋಟ್ಯಾನ್ ಪಾತಿರ್ದ ಸಂಸ್ಥೆದ ಯಜಮಾನರು ಮೊಹಮ್ಮದ್ ರಜಾಕಿರ್ನ ಉದ್ಯಮಗೂ ಎಡ್ಡೆಪ್ಪು ಬೈಕದ ಮೆಚ್ಚುಗೆ ತೆರಿಪಾಯರು. ಎಲ್ಲರಿಗೂ ಅವರು ಚಿರಪರಿಚಿತರು, ಎಲ್ಲರಿಗೂ ಅವರು ಅಚ್ಚುಮೆಚ್ಚು. ಯಾಕಂದ್ರೆ ಅವರ ಮಾತು ಅವ್ರು ಯಾವಾಗಲೂ ಅವರು ಕೋಪಗೊಳ್ಳುದಿಲ್ಲ, ಬಹಳ ಕಡಿಮೆ ಕೋಪಗೊಳ್ಳುದು. ಅವ್ರ ಬಗ್ಗೆ ಎಷ್ಟು ಅವರು ಏನಾದ್ರೂ ಹೇಳಿದ್ರು, ನಾವು ಕೋಪದಲ್ಲಿ ಬೈದ್ರು ಅವ್ರು ನಗುಮಗುತ್ತಾ, ಅವ್ರದ್ದು ಅದೊಂದು ವಿಶೇಷ, ನಗುಮುಖ. ಅವ್ರು ಯಾರನ್ನು ಕೂಡ ನೋಯಿಸಿದ ವ್ಯಕ್ತಿ ಅಲ್ಲ ಈವರೆಗೆ. ನಾನು ದೇವರಿಗಷ್ಟೇ ಪ್ರಾರ್ಥನೆ ಮಾಡುದು, ಇನ್ನಷ್ಟು ಅವರ ಈ ಸೇವೆ ಸಮಾಜಕ್ಕೆ ದೊರಕಲಿ, ಇದು ಹೆಸರುವಾಸಿಯಾಗಲಿ ಮಂಗಳೂರು ನಗರಾದ್ಯಂತ. ದೇವರು ಅವರಿಗೂ ಅವರ ಕುಟುಂಬಕ್ಕೂ ಅವರೊಟ್ಟಿಗೆ ಸೇವೆ ಮಾಡುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಒಳ್ಳೆ ಆರೋಗ್ಯ, ಕ್ಷೇಮ, ಸಮಾಧಾನವನ್ನು ಕೊಟ್ಟು ಈ ಸಂಸ್ಥೆ ಮಂಗಳೂರು ಮಾತ್ರವಲ್ಲ ಇತರೆಲ್ಲ ಕಡೆಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಹಬ್ಬಿ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಅವರಿಂದ ಆಗಲಿ ಅಂತ ಹೇಳಿ ನಾನು ಬಯಸುತ್ತೇನೆ. ಬಿನ್ನರಾದ ಪಾಲ್ದಿತ್ತೊನ್ನ ಕಾರ್ಪೊರೇಟರ್ ಲೀಲಾವತಿ ಪ್ರಕಾಶ್ ಬೊಕ್ಕ ಗುಜರಾತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಿನ್ಸಿಪಾಲರು ಅಶ್ವಿನಿ ಶೆಣಾಯಿ ಪಾತಿರ್ದು ಮಾಸ್ಟರ್ ಕಾರ್ ಸಂಸ್ಥೆಗೆ ಎಡ್ಡೆಪ್ಪು ಬೈಕೇರು. ಇಂದು ಉದ್ಘಾಟನೆಗೊಂಡಿರುವ ನಮ್ಮ ರೆಸಾರ್ಟ್ ರವರ ಮಾಸ್ಟರ್ ಕಾರ್ ಇವರಿಗೆ ಶುಭವನ್ನು ಕೋರ್ತೇನೆ. ಯಾಕೆಂದ್ರೆ ಇವರ ಈ ಉದ್ದಿಮೆಯು ಇನ್ನು ಅತಿ ಎತ್ತರಕ್ಕೆ ಬೆಳೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ಇವರ ಈ ಉದ್ದಿಮೆಯು ಇನ್ನೂ ಈಗ ಒಂದಿದೆ, ಇನ್ನು 3-4 ಕಡೆಗಳಲ್ಲಿ ಅಭಿವೃದ್ಧಿ ಹೊಂದಲಿ ಎಂದು ದೇವರಲ್ಲಿ ಹಾರೈಸಿದೆ. ಎಲ್ಲರೂ ಒಂದು ಕುಟುಂಬವಿದ್ದ ಹಾಗೆ ಅವರ ಪ್ರತಿಯೊಬ್ಬರು ಅವರ ಕುಟುಂಬದ ಪ್ರತಿಯೊಂದು ಆಗುಹೋಗುಗಳನ್ನು, ಸಮಾರಂಭಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಒಂದು ವಾಡಿಕೆ. ಅದೇ ರೀತಿ ನಮ್ಮ ಮನೆ ಮಗನಾಗಿ ಬೆಳೆದ ಶ್ರೀ ರಜಾಕರ್ ಅವರು ಜೀವನದಲ್ಲಿ ಅಭಿವೃದ್ಧಿ ಹೊಂದಲು, ಅವರ ಯಶೋಭಿವೃದ್ಧಿಗಾಗಿ ಒಂದು ವೆಂಚರನ್ನು ಸ್ಟಾರ್ಟ್ ಮಾಡುವಾಗ ನಾವೆಲ್ಲರೂ ತುಂಬ ಖುಷಿ ಪಟ್ಟಿದ್ದೇವೆ. ಪ್ರತಿ ಒಂದು ಸಂಸ್ಥೆಯ ಸದಸ್ಯರು ನಾವು ಖುಷಿ ಪಟ್ಟಿದ್ದೇವೆ. ಯಾಕಂದ್ರೆ ಮನುಷ್ಯ ಪ್ರತಿಯೊಬ್ಬರು ದೇವರದಲ್ಲಿ ಬೇಡಿಕೆ ಬಂದು ಅವರಿಗೆ ನಿಜವಾಗ್ಲೂ ಮನಸ್ಸಿರಲಿಲ್ಲ. 20-25 ವರ್ಷದ ನಮ್ಮ ಒಡನಾಟ ಅವರನ್ನು ಎಷ್ಟು ಕುಟುಂಬದ ಸದಸ್ಯರನ್ನಾಗಿ ಮಾಡಿದ್ದೆ ಹೇಳಿದ್ರೆ, ಪ್ರತಿ ಒಂದು ದಿನ ವಾರಕ್ಕೆ ಒಂದು ಸಲ ಅವರು ಫೋನ್ ಮಾಡಿ ಹೇಳಿಕೊಂಡ್ರು, ಮೇಡಮ್ ನಾನು ಶಾಲೆಯ ಮೆಂಬರ್, ನನ್ನನ್ನು ಬಿಡಬೇಡಿ. ಇವತ್ತಿಗೂ ಅವ್ರು ಹೇಳೋದು ನಾನು ಶಾಲೆಯ ಮೆಂಬರ್. ಅದು ಅಲ್ಲದೆ ಪ್ರತಿ ಒಂದು 15 ಜನಕ್ಕೆ ಬಂದು ಶಾಲೆಯಲ್ಲಿ ಎಲ್ಲರನ್ನು ಮೀಟ್ ಆಗಿ ಹೋಗಿಕೊಂಡು. ನೀವೆಲ್ಲರೂ ಈಗಾಗಲೇ ನೋಡಿದ ಹಾಗೆ ರಜಾಕರ್ ಅವರದ್ದು ಮನಸ್ಸು ತುಂಬ ನಿರ್ಮಲ. ಅವರ ಸ್ವಾಗತ ಭಾಷಣದಲ್ಲಿ ನೋಡಿದ್ರಿ, ಪ್ರತಿ ಒಂದು ಮನುಷ್ಯನಿಗೆ ಧನ್ಯವಾದ, ಕೃತಜ್ಞತೆ ಸಲ್ಲಿಸುವ ಅವರ ಗುಣ, ಇದಕ್ಕೆಲ್ಲ ನೀವೆಲ್ಲರೂ ಈಗಾಗಲೇ ಸಾಕ್ಷಿಯಾಗಿದ್ದೀರಿ. ಪ್ರತಿ ಒಬ್ಬರನ್ನು ಅವರು ಗುರುತಿಸಿ ಮಾತನಾಡುವುದು ಅವರ ವಾಡಿಕೆ. ಇಂತಹ ಅವರ ಉತ್ತಮ ಗುಣದಿಂದ ಅವರು ಎಲ್ರಿಗೂ ಅಚ್ಚುಮೆಚ್ಚಿನವರಾಗಿದ್ದಾರೆ. ಯೂಸ್ಡ್ ವೆಹಿಕಲ್ಸ್ ಡೀಲರ್ಸ್ ಅಂಡ್ ಏಜೆಂಟ್ಸ್ ಅಸೋಸಿಯೇಷನ್ ಕಾರ್ಯಂತಿರು ಮುನೀರ್ ಅಹಮದ್, ಒತ್ತು ಗುರ್ಕಾರಿ ಅಶೋಕ್ ಕೋಟ್ಯಾನ್, ಜಂಟಿ ಕಾರ್ಯಂತಿರು ಲಕ್ಷ್ಮೀ ಪ್ರಸಾದ್, ಕೋಶಾಧಿಕಾರಿ ಪ್ರತಾಪ್ ರಾವ್, ಗುಜರಾತಿ ಶಾಲೆದ ಹಿತೇಂದ್ರ ಕೊಟ್ಟಾರಿ, ಗುಜರಾತಿ ಶಾಲೆದ ಶೈಕ್ಷಣಿಕ ಸಮಿತಿ ಗುರ್ಕಾರ್ಯರು ರಾಜನ್ ಬಲದೇವ್, ಆಲಿ ಬರುವ ಸಹದಿ, ಕಾರ್ಯಪ್ಪ ರೈ, ದಯಾನಂದ ಮಾಡ, ದೇವರಾಜ್ ಅಂಚನ್, ಮಹಾದೇವ ಬಂಗೇರ ಪಾಲ್ದೆತ್ತುಂಡಿರು. ಕಮ್ಮಿ ಬಿಲೆಕ್ ಗಿರಾಕಿಲೆಗೂ ಒವ್ವೇ ಪುದೆ ಆವಂದಿನಂಚ ಗಾಡಿಲಿನ ಒದಗಾಯರೆಗಾದ ರಜಾಕ್ ಈ ಸಂಸ್ಥೆಯನ್ನು ಶುರು ಮಲ್ತಿದರು. ಬರವು ಕಲ್ಪನಾರಾದ ಜೋಕ್ಲಿನ ಭವಿಷ್ಯನು ಎಡ್ಡೆ ಮಲ್ಪರೆ ಪುಣೆಯೊಂದಿತ್ತಿನ ರಜಾಕ್ ಮಾಸ್ಟರ್ ಕಾರ್ ಸಂಸ್ಥೆ ಶುರು ಮಲ್ತದು ಸಮಾಜಗೂ ಎಡ್ಡೆ ಸೇವೆ ಒದಗಾಯರೆ ಮನಸ್ಸು ಮಲ್ತಿದರು. ಗುರುಬಲ ಇಜ್ಜಿಂಡ ಬೇತೆ ಓವಿತ್ತದ್ಲ ಪ್ರಯೋಜನ ಇಜ್ಜಿಂದು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರು. ಶ್ರೀಧಾಮ ಮಾಣಿಲದ 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆದ 43ನೇ ದಿನ ಧರ್ಮಸಭೆಟ 6 ಆಶೀರ್ವಚನ ಕೊರಿಯರು. ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಡು 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಬೊಕ್ಕ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡತುಂಡು. ಐತಾರ 43ನೇ ದಿನದ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ. ಕಾಂಡೆ ಶ್ರೀ ವಿಠೋಬಾ ರುಕ್ಮಯಿ ಧ್ಯಾನ ಮಂದಿರಡು ಭಜನಾ ಸಂಕೀರ್ತನೆ, ಶ್ರೀ ಲಕ್ಷ್ಮೀ ದೇವರಿಗೆ ಪಂಚಾಮೃತ ಅಭಿಷೇಕ, ಗುರುಪೂಜೆ, ಬಾಲಭೋಜನ ಕಾರ್ಯಕ್ರಮ, ಶ್ರೀ ನಾಗದೇವರಿಗೆ ಪೇರ್ದಾಭಿಷೇಕ, ಸಾಮೂಹಿಕ ಕುಂಕುಮಾರ್ಚನೆ ಇಂಚ ಬೇತೆ ಬೇತೆ ಧಾರ್ಮಿಕ ಕಾರ್ಯಲಿನ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಇತ್ತದು ನಡಪಾಯಿರು. ಧರ್ಮಸಭೆಟ್ಟು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಪಾಲ್ದಿತ್ತೊಂದು ಪಾತಿರ್ದು ಕ್ಷೇತ್ರಗೂ ಎಡ್ಡೆಪ್ಪು ಬಯಕದು ಸ್ವಾಮೀಜಿಯರ ಧರ್ಮ ಕಾರ್ಯಗೂ ಮೆಚ್ಚುಗೆ ತೆರಿಪಾಯಿರು. ಸ್ಮರಿಸಬೇಕು ಮತ್ತು ಧನ್ಯವಾದವನ್ನು ಸಲ್ಲಿಸಬೇಕು. ಒಂದು ನಮ್ಮ ಅಮ್ಮ ನಮಗೆ ಜನ್ಮ ಕೊಟ್ಟು ಮಮತೆಯಿಂದ ಬೆಳೆಸಿದ್ದಾಳೆ, ಆದ್ದರಿಂದ ಮಾತೃದೇವೋಭವ. ಎರಡನೆಯದಾಗಿ ನಿಮ್ಮ ತಂದೆ ನಿಮ್ಮನ್ನು ಬೆಳೆಸೋಕೆ ಓದಿಸೋಕೆ ಕಷ್ಟಪಟ್ಟು ದುಡಿಯುವ
ನಿಮ್ಮ ಕಾವಲುಗಾರ ಅಂದರೆ ಅಪ್ಪ, ಹಾಗಾಗಿ ಪಿತೃದೇವೋ ಭವ. ಮೂರನೇದಾಗಿ ಗುರು ನಿಮಗೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬುದ್ಧಿ ನೀಡಿ ನಿಮ್ಮ ಭವಿಷ್ಯದ ನಿರ್ಮಾಣ ಮಾಡೋಕ್ಕೆ ಸಹಕರಿಸುವ ಶಿಕ್ಷಕರು ಆಚಾರ್ಯ ದೇವೋ ಭವ. ಆದ್ದರಿಂದ ಈ ಮೂವರು ದೇವರುಗಳು ನಾವು ಆಗಾಗ ನೆನೆದು ಧನ್ಯವಾದಗಳನ್ನು ಅರ್ಪಿಸುತ್ತಿರಬೇಕು. ಸ್ವಾಮಿಗಳು ಅವರಿಗೆ ಇಂಥ ಒಂದು ಜಾಗದಲ್ಲಿ ಒಳ್ಳೆಯ ಒಂದು ಸದ್ಭಾವನೆ, ಸದ್ಬುದ್ಧಿ ಹಾಗೂ ದೇಶಪ್ರೇಮ ತಂತಾನೇ ಬರ್ತದೆ ಆವಾಗ. ಆದರೆ ತಂದೆ ತಾಯಿಗಳ ಮೇಲಿನ ಪ್ರೀತಿ, ದೇವರ ಭಕ್ತಿ ಇದನ್ನೆಲ್ಲ ಕಲಿಸಿಕೊಟ್ಟದಕ್ಕೆ ನಾನು ಸ್ವಾಮಿಗಳಿಗೆ ಎಷ್ಟು ಹೊಗಳಿಸಿದ್ರೂ ಸಾಕಾಗ್ಲಿಕ್ಕಿಲ್ಲ. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿರ ಆಶೀರ್ವಚನ ಕುರಿದು ಮಹಾಲಕ್ಷ್ಮಿ ಕ್ಷೇತ್ರುಡು ಗುರು ಬೊಕ್ಕ ಉದ್ದೇಶ ಸಾಧನೆಗೆ ನಿತ್ಯಾನಂದ ಸ್ವಾಮಿಲು ಉಲ್ಲೇರು. ಬಾಲಭೋಜನ ನಡಪೊಂದು ಬೈದಂಡು ಏರಿಗ್ ಬದುಕೊಡುಂದು ಆಪುಂಡು ಅಕ್ಲಿಗ್ ಗುರುಬಲ ನಿತ್ಯಾನಂದ ಸ್ವಾಮಿಲು. ಗುರುಬಲ ಇಜ್ಜಿಂಡ ಬೇತೆ ಓವು ಇತ್ತದ್ಲ ಪ್ರಯೋಜನ ಇಜ್ಜಿ ಎಡ್ಡೆಂತಿನನೇ ಪನುಡು ಯೋಚನೆ ಮಲ್ಪುಡು ಅವು ಹಾಳು ಉಪ್ಪಡು ಎಡ್ಡೆ ಉಪ್ಪಡು ಅವೇನು ನಿರ್ಧಾರ ಮಲ್ಪನಾರು ಭಗವಂತೆಂದು ಸ್ವಾಮೀಜಿ ಪಂಡಿರು. ಯಾರಿಗೆ ಬದುಕಬೇಕು ಅಂತ ಇದೆಯಾ ಅವರಿಗೆ ಒಳ್ಳೆಯದಾಗಿ ಬದುಕಬೇಕು ಅಂತ ಹೇಳುವಂಥ ಪರಿಪಾಠ ಗುರುಗಳದ್ದು. ಯಾರಿಗೆ ಬದುಕಿನಲ್ಲಿ ಏನಾದರೂ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು ಅಂತ ಇದೆಯೋ ಅದಕ್ಕೆ ಗುರುಬಲ ಬೇಕು ಅಂತ ಹೇಳ್ತಾರೆ. ಎಲ್ಲ ಬಲದಲ್ಲಿ ಮುಖ್ಯವಾದ ಗುರುಬಲ. ಗುರುಬಲ ಇಲ್ಲದೆ ಯಾವ ಬಲವು, ನಮ್ಮ ಹತ್ರ ಯಾವ ಬಲ ಇದ್ದರೂ ಅದು ನಿಷ್ಫಲ. ಅದಕ್ಕೋಸ್ಕರ ನಮ್ಮ ಪೂರ್ವಜರು ಭಾಳ ಚೆನ್ನಾಗಿ ಹೇಳಿದರು, ನೀನು ಬದುಕಿದಷ್ಟು ಕಾಲ, ನೀನು ಉಳಿದಷ್ಟು ಕಾಲ, ಈ ಉಸಿರು ನಿಲ್ಲುವವರೆಗೆ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಉಳಿಯುವವರೆಗೆ. ಮಧ್ಯಾಹ್ನ ಮಾಪೂಜೆ ನಡಪಾದ ಭಕ್ತರಿಗೆ ನೊಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದಕ್ಕಲು, ಶ್ರೀಧಾಮ ಸೇವಾ ಸಮಿತಿ ಬೊಕ್ಕ ಶ್ರೀಧಾಮ ಮಿತ್ರ ವೃಂದದಕ್ಕಲು, ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿದಕ್ಕಲು ಊರ ಪರ ಊರ ಭಕ್ತರು ಪಾಲ್ದಿತ್ತೊಂಡೆರು. ಆಗಸ್ಟ್ 4 ಗುರುವಾರ ಕ್ಷೇತ್ರುಡು ಬಾಲಭೋಜನ ಮುಗಿತಲ ನಾಗತನು ಪ್ರಸನ್ನ ಪೂಜೆ, ಶ್ರೀ ದತ್ತಯಾಗ, ಪಾದುಕಾ ಪೂಜೆ, 5 ಶುಕ್ರವಾರ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಆಚರಣೆ, ಆನಿಮಯ್ಯಗು ಶ್ರೀನಿವಾಸ ಕಲ್ಯಾಣೋತ್ಸವ ನಡಪರೆ ಉಂಡು. ಬೆಳ್ಳಾರೆ ಗಲಾಟೆದ ಪೊರ್ತುಡು ಜಾಗೀಡು ಉಸ್ತುವಾರಿ ಮಂತ್ರಿಲು ಸುನಿಲ್ ಕುಮಾರ್ ಎಸ್ ಅಂಗಾರ ಆಯ್ತಂಡಲ ಟಾರ್ಗೆಟ್ ಮಲ್ತಿನಿ ಬಿಜೆಪಿ ರಾಜ್ಯ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ರೇನಂದು ಬಿಜೆಪಿ ಜಿಲ್ಲಾ ಮಾಹಿತಿದಾರರು ಜಗದೀಶ ಶೇಣವ ಕುಡ್ಲಡ್ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮಾಹಿತಿದಾರರು ಜಗದೀಶ್ ಶೇಣವ ಸೋಮವಾರ ಕುಡ್ಲಡು ಸುದ್ದಿಕೂಟಡು ಪಾತಿರ್ದು ಬೆಳ್ಳಾರಿಡು ಕಾರ್ಯಕರ್ತರನ್ನ ಗಲಾಟೆದ ಪೊರ್ತುಡು ಜಾಗಿಡು ಉಸ್ತುವಾರಿ ಮಂತ್ರಿ ಸುನಿಲ್ ಕುಮಾರ್ ಬೊಕ್ಕ ಎಸ್ ಅಂಗಾರ ಇತ್ತಂಡಲ ಟಾರ್ಗೆಟ್ ಮಲ್ತಿನವು ಬಿಜೆಪಿ ರಾಜ್ಯ ಗುರಿಕಾರ್ಯರು ನಳಿನ್ ಕುಮಾರ್ ಕಟೀಲ್ ರೇನು ಮಾತ್ರ ಅರಿನ ಜೀವನದ ತ್ಯಾಗುನು ತುಯ್ನಾವ ಕಾರ್ಯಕರ್ತೆಲ ಈ ರೀತಿ ಮಲ್ತುದುವಾಯರು. ಸುರುತ ಸರ್ತಿ ಲೋಕಸಭಾ ಸ್ಥಾನಗೂ ಟಿಕೆಟ್ ಕೊರ್ನಾ ಪೊರ್ತುಡು ಅವಿನ ಬೊಡ್ಚಿಂದ ಪಂಡಿನ ಧೀಮಂತ ವ್ಯಕ್ತಿ ಪಂಡ ಅವು ನಳಿನ್ ಕುಮಾರ್ ಕಟೀಲ್ ಎಂದು ಪಂಡಿರು. ಬೆಳ್ಳಾರಡು ನಡತಿನ ಸಂಗತಿಡ್ದು ಬೊಕ್ಕ ನಳಿನ್ ಕುಮಾರ್ ಮಿತ್ತು ಸಾಮಾಜಿಕ ಜಾಲತಾಣ ಬೊಕ್ಕ ಮಾಧ್ಯಮಲಿಡು ಬೊಡ್ಚಂದಿನ ಪಾತ್ರಲಿಡು ನೇರೊಂದುಲ್ಲೆರು. ಆನಿ ಜಾಗಿಡು ಉಸ್ತುವಾರಿ ಮಂತ್ರಿಲು ಸುನಿಲ್ ಕುಮಾರ್ ಬೊಕ್ಕ ಎಸ್ ಅಂಗಾರೆ ಇತ್ತಿಂಡಲ ಟಾರ್ಗೆಟ್ ಮಲ್ತಿನಿ ಅರಿನು ಮಾತ್ರ ಜನಕ್ಲಿನ ಏವ್ರ ಇತ್ತಿನವೇ ಆಂಡ ಅವು ಮಾತಿರ್ನಲ ಮಿತ್ತ ಅವಡು ಪಾಕಜನಕ್ಕೂ ನಳಿನ್ ಕುಮಾರ್ ಬುಲಿದು ಬತ್ತಿನ ಸಾಧಿ ಗೊತ್ತಿಜಿ ಅಂಚಾದು ಒಂದೊಂಜಿ ಷಡ್ಯಂತ್ರ ಅಂದು ಆರ್ಪಂಡಿರು. ಜವಣಾದಿಗೆಡು ನಳಿನ್ ಕುಮಾರ್ 17 ವರ್ಷ ಸಂಘುಗು ಕೊರ್ನಾರ್ ಏತೋ ದಿನ 6 ಬಸ್ ಸ್ಟ್ಯಾಂಡ್ ಜೈದಿರು 5 ವರ್ಷ ಸಂಘದ ಪ್ರಚಾರಕ್ಕಿರಾದು 7 ವರ್ಷ ಕಾರ್ಯವಾಹಕಿರಾದು 4 ವರ್ಷ ಧರ್ಮ ಜಾಗರಣ ವಿಭಾಗ ಜವಾಬ್ದಾರಿ ಕಾರ್ಯ ಮಲ್ತಿದಿರು 5 ವರ್ಷ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯಂತರಾದಿತ್ತೆರು. ಲೋಕಸಭಾ ಸೀಟ್ ಬೊಡ್ಚಿಂದು 2 ದಿನ ಮೊಬೈಲ್ ಸ್ವಿಚ್ ಆಫ್ ಮಲ್ತದಿತ್ತೆರು. ಎಂಕ್ ರಾಜಕೀಯ ಬೊಕ್ಕ ಅಧಿಕಾರ ಬೊಡ್ಚಿಂದು ಪಂಡಿನ ಧೀಮಂತ ವ್ಯಕ್ತಿ ದೇಶುಡು ನಳಿನ್ ಕುಮಾರ್ ಕಟೀಲ್ ಮಾತ್ರ. ಅರೆನ ಕಾರ್ ತಡೆತಿನಕುಲು ಟಿಕೆಟ್ ಆಸಿಡಿತ್ತಿನಕುಲು ಅವಕಾಶುಡ್ದು ಮೋಸಪೋಯಿನಕುಲು ತೃಪ್ತಿದಾಂತಿನಕುಲು ಸೇರ್ದು ಯೋಜನೆ ಪಾಡ್ತಿರು ಒಂದೇನು ದಯ ಮಲ್ತದು ಇಡೆಗೆ ಮುಗಿಪುಡು ರಾಜಕೊರ್ನಕ್ಲಿನ ಕೂಡ ಪಕ್ಷಗುಲೆ ತಂದು ಬರ್ಪಂದು ಜಗದೀಶ್ ಶೇಣವ ಪಂಡಿರು. ಏನೋ ಇದರಲ್ಲಿ ಷಡ್ಯಂತ್ರ ಇದೆ. ಇದು ಮರುದಿವಸ ಯಾರ್ಯಾರು ಬಂದು ಏನೇನೋ ಮಾತಾಡಲಿಕ್ಕೆ, ಒಬ್ಬರಂತೂ ಹೇಳಿದ್ರು ಅವನು ಮಂಡೆ ಹೊಡಿಬೇಕಿತ್ತು, ಒಬ್ಬ ರಾಜ್ಯಾಧ್ಯಕ್ಷರು ಇಷ್ಟೆಲ್ಲ ಸಂಘಟನೆಗೆ ಪಕ್ಷಕ್ಕೆ ದುಡಿತಿರೋ ಹೊತ್ತಿನಲ್ಲಿ ಕಾರ್ಯಕರ್ತರು ಸಹ ಎಲ್ಲವನ್ನೂ ಮರೆತರು ಅಂತ ಕಾಣ್ತದೆ.
ಅನೇಕ ಜನರಿಗೆ ನಳಿನ್ ಕುಮಾರ್ ಬೆಳೆದು ಬಂದ ದಾರಿ ಗೊತ್ತಿಲ್ಲ. ಖಂಡಿತವಾಗಿಯೂ ಈ ಸರ್ಕಾರದಿಂದ ಹರ್ಷನ ಕೊಲೆ ಆಯಿತು, ಹಿಂದೂಗಳ ಕಾರ್ಯಕರ್ತರ ಕೊಲೆ ಆಯಿತು, ಖಂಡಿತವಾಗಿ ಆಕ್ರೋಶ ಇದ್ದೇ ಇದೆ, ಎಲ್ರಿಗೂ ಇದೆ, ತಪ್ಪು ಅಂತ ಹೇಳುವುದೇ ಇಲ್ಲ. ಆದರೆ ಒಬ್ಬನನ್ನು ಒಂದು ಗುರಿಯಾಗಿಸಿಕೊಂಡು ಮಾಡಿದ ಈ ಏನು ಕೆಲಸ ಇದೆ, ಖಂಡಿತವಾಗಿ ಕಾರ್ಯಕರ್ತರು ನೈಜ ಕಾರ್ಯಕರ್ತರು ಇದನ್ನು ಮಾಡಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಬಿಜೆಪಿ ಬೇಡ, ಮತ್ತೊಂದು ಸರ್ಕಾರ ತಂದೆ ಅಂತ ಹೇಳಿದ್ರೆ ಏನು ನಾವು ಅದರಲ್ಲಿ ಇದಕ್ಕಿಂತ ಹೆಚ್ಚು ಸುಖವಾಗಿರ್ಲಿಕ್ಕೆ ಸಾಧ್ಯ ಉಂಟಾ? ಇಡೀ ರಾಷ್ಟ್ರದಲ್ಲಿ ಇದೊಂದು ಸುದ್ದಿ ಆಯಿತು. ಇದು ಸಾಮಾನ್ಯವಾಗಿ ಉಲ್ಟಾ ಆಗ್ತದೆ. ಒಬ್ಬ ಹಿಂದೂ ಮುಸ್ಲಿಂ ಮರ್ಡರ್ ಆದ್ರೆ ಮುಸ್ಲಿಮರ ಮೇಲೆ ತಿರುಗಿ ಬಿಡ್ತಾರೆ, ಆದ್ರೆ ಈ ಸಲ ಬಿಜೆಪಿ ಅವರ ಮೇಲೆ ತಿರುಗಿ ಬಿದ್ದಾರೆ ಅನ್ನೋ ಒಂದು ವಿಚಾರವು ಇಡೀ ದೇಶಕ್ಕೆ ಹೋಯ್ತು. ಕಾರ್ಯಕರ್ತರಂತೆ ಸಾಮಾನ್ಯ ಅಲ್ಲ, ನೀವು ಅವರನ್ನು ಟೇಕನ್ ಇಂಟು ಗ್ರಾಂಟೆಡ್ ಮಾಡಬೇಡಿ ಅಂತ ವಿಚಾರ ಕೂಡ ಹೋಯ್ತು, ಎಲ್ಲವೂ ಆಯ್ತು. ಕುಡ್ಲ ದಕ್ಷಿಣ ವಲಯದ ಇನ್ನರ್ ವೀಲ್ ಸಂಘದ ನಿಲಿಟ್ಟು ಆಟಿಕೂಟ ಇಂಚಿಪ್ಪ ಕುಡ್ಲ ನಂತೂರದ ಈಡನ್ ಕ್ಲಬ್ ನಡೆತಂಡು. ಸಂಘದ ಗುರ್ಕಾರ್ದಿ ಶ್ರೀಲತಾ ನಂದಕಿಶೋರ್ ಗುರ್ಕಾರ್ಮಿಡ್ ನಡತಿನ ಲೇಸಡ್ ಆಟಿ ತಿಂಗೋಲು ವಿಶೇಷತೆ ಬಗೆಟ್ಟು ಪೊಲಗು ಮಲ್ತು ಕೊರ್ಪುನ ಆಟಿ ವಿಶೇಷ ಅಟಿಲು ಅರಗಣೆ ಅಟ್ಟಣೆ ಮಲ್ತದಿತ್ತೇರು. ಕುಡ್ಲ ದಕ್ಷಿಣ ವಲಯದ ಇನ್ನರ್ ವೀಲ್ ಸಂಘದ ನಿಲಿಟ್ಟು ಆಟಿ ಕೂಟ ಇಂಚಿಪ್ಪ ಕುಡ್ಲ ನಂತೂರ್ದ ಈಡನ್ ಕ್ಲಬ್ ನಡೆತಂಡು. ಸಂಘದ ಗುರುಕಾರ್ತಿ ಶ್ರೀಲತಾ ನಂದಕಿಶೋರ್ ಎತ್ಕೊಂಡೇರು. ನಮ್ಮ ಕುಟ ಚಾನಲ್ದ ಡಾಕ್ಟರ್ ಪ್ರಿಯಾ ಹರೀಶ್ ಮಲ್ಲ ಬೆನ್ನೆರಾದಿದ್ದು ಬೆನ್ನೆರ್ನ ಒಟ್ಟು ಸೇರಿಕೆಡು ಲೇಸಿನ ಉದಿಪನ ಮಲ್ತೆರು. ತುಳುನಾಡದ ಸಂಸ್ಕೃತಿ ಬೊಕ್ಕ ಆಟಿ ತಿಂಗೊಲ್ದ ಮಹತ್ವದ ಬಗೆಟ್ ಪ್ರಿಯಾ ಹರೀಶ್ ಪಾತೆರ್ತು ಪೊಲಪು ಮಲ್ತು ಕೊರಿಯರು. ಓಲು ಪೊಂಜೋಲಿನ ಪೂರ್ಜದಿಟ್ಟಿಡು ತೂಪೆರ ಅವಳು ದೇವಾದಿ ದೇವತೆಲು ಇಲ್ಲೇ ಊರುವೇರಿಗೆ ಪಣದು ಏತುಂಜಿ ಅರ್ಥ ದಿಂಜಿನ ಪಾತೆರ ತುಲೆ ತಿರುಗಿನಕಲ್ ಬಂತೆರು ಪೊಂಡು ಪಂಡ ಪೂರ ನಡಕೆ ನಡತೊಂದು ಮೂಡು ತೆರಿಗೆ ತೆರಿತೊಂದು ಮೈಲ ನಲಿಕೆ ನಡತೊಂದು ನಡಪು ನಂಚಿನ ನಲಿಕೆದಾಲತ್ತು ಹಾಲು ಸೊರ್ಕಿ ನಕಲಿನ ಸಿರ್ಕಾವ್ನ ಬಿರ್ದದ ಬೀರಲ ಅಲೆನ ನೆತ್ತೆರಡು ಉಂಡು ಪಣದು ಪೊಣ್ಣು ಪಂಡುಂಡ ಆತ್ಮಲ್ಲ ಶಕ್ತಿ. ಸಂಘದ ಮರ್ಯಾದೆ ಸದಸ್ಯರು ಶ್ರೀಮತಿ ವೀಣಾ ಟಿ ಶೆಟ್ಟಿ ಆಟಿ ಆಚರಣೆದ ಮಹತ್ವದ ಬಗೆಟ್ಟು ವಿವರ ಕೊರ್ದು ಎಂಚಿನ ಆಚರಣೆಲೆಡ್ದು ನಮ್ಮ ಸಂಸ್ಕೃತಿ ಒರಿಪಾವನ ಸಂಘದ ಕಾಳಜಿಗೆ ಮೆಚ್ಚುಗೆ ತೆರಿಪಾಯರು. ಫಸ್ಟ್ ಡೇ ಏರು ಕಾರನ್ನು ಪಿದಾಯಿದಿಯೇರ ಕಾರು ಎಂಚಿನ ಮುಟ್ಟು ಹೊಸ್ತಿರು ಅವನ್ ದಾಂಟದಿಯರು ಬರ್ತೀರ ಆ ಪೊಣ್ಣಗೆ ನಮ್ಮ ಒಂದು ಸೆಲೆಕ್ಟ್ ಮಾಡ್ತಂದು ನಮ್ಮ ಒಂದು ಪೊಂಚೋನಕ್ಲು ಇಂಡಿವಿಜುವಲಿ ನಮ್ಮ ಏತಿಲ್ಲ ಅಚೀವ್ ಮಲ್ಪೊಲಿ. ಇಟ್ ಮೇ ಬಿ ಪ್ರೊಫೆಷನಲ್ ಅಚೀವ್ಮೆಂಟ್, ನಮ್ಮ ಮಸ್ತ್ ಬಿಸ್ನೆಸ್ ಅಚೀವ್ ಮಲ್ಪೊಲಿ. ವಿ ಕ್ಯಾನ್ ಮೇಕ್ ಲಾಟ್ಸ್ ಆಫ್ ಮನಿ. ನಮ್ಮ ಮಸ್ತ್ ಬಂಗಾರ ಡೆಡ್ಡೆ ಸೀರೆಲು ಏರಿಡದ ದಾಂತಿನ ಅಂಚಿನ. ಬಟ್ ಐ ಡೋಂಟ್ ಕಾಲ್ ಹರ್ ಆರ್ ಹಿಮ್ ಆಸ್ ಎ ಅಚೀವರ್. ಏರು ಸುತ್ತದ ಸಮಾಜ ಗಾತ್ರ ದಾದಾಂಡಲ ಮಲ್ಪೇನ ನಮ್ಮದು ಒಂದು ಕೆಳಸ್ತರಡು ಪಂಡಾಕ್ಲು ನಮ್ಮದು ಕೀಳೊಂದು ಹೆಂಗೆ ಪಂಡ್ಕೊಚ್ಚಿ ಅಕ್ಲಿಗೆ ನಮ್ಮದು ಜಾಸ್ತಿ ರಿಕ್ವೈರ್ಮೆಂಟ್ಸ್ ಕೊಡು ಅಂಚಿನ ಕನ್ನ ರಿಕ್ವೈರ್ಮೆಂಟ್ ಮೀಟ್ ಮಲ್ಪರೆ ನಮ್ಮ ಒಂದು ಸ್ಮಾಲ್ ವೇ ಇಫ್ ವಿ ಆರ್ ಏಬಲ್ ಟು ಕಾಂಟ್ರಿಬ್ಯೂಟ್ ದಟ್ ಈಸ್ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಸಂಘದ ತಾಪಕ ಗುರ್ಕಾರ್ದಿ ಶ್ರೀಮತಿ ಶೀಜಾ ನಂಬ್ಯಾರ್ 5 ವರ್ಷದ ಸಂಘದ ಬುಲೆಚಿಲ್ ಬಗೆಟ್ ಮಾಹಿತಿ ಕೊರಿಯರು. 2022-23 ಸಾಲದ ಕಾರ್ಯಕಾರಿ ಸಮಿತಿನ ಕಟ್ಟುನ ಕಾರ್ಯಕ್ರಮತಲ ಅಟ್ಟನೆ ಮಲ್ತದಿತ್ತಿರು. ಸಂಘದ ದುಂಬುದ ಜಿಲ್ಲಾ ಗುರಿಕಾರ್ತಿ ಶ್ರೀಮತಿ ಮಿತ್ರ ಪ್ರಭು ಬೊಕ್ಕ ಮಲ್ಲ ಬೆನ್ನೆರು ಸಮಗ್ರ ಕಲಿಕಾ ಕೇಂದ್ರದ ನಿರ್ದೇಶಕರು ಶ್ರೀಮತಿ ಸಚಿತಾ ನಂದಗೋಪಾಲ್ ಪಾಲ್ದೆತೊಂಡೆರು. ಸನ್ನದ ಕೋಶಾಧಿಕಾರಿ ಶ್ರೀಮತಿ ಪ್ರೇಮಾ ಮುರಳೀಧರ್, ಸನ್ನದ ಕಾರ್ಯಂತೆರು ಶ್ರೀಮತಿ ಗೀತಾ ಡಿ ಅಮೀನ್, ಈ ದುಂಬುದ ಗುರಿಕಾರ್ತಿ ಶ್ರೀಮತಿ ಲತಾ ಅಶೋಕ್, ಶ್ರೀಮತಿ ರೇಷ್ಮಾ ಸುಮಂತ್ ಮಲ್ಯ ಪಾಲ್ದೆತೊಂಡೆರು. ಡಾಕ್ಟರ್ ಹಿಮಾ ಆರ್ ನಂಬಿಯಾರ್ ಸಂಘದ ಸದಸ್ಯರಿಗೆ ಎಡ್ಡೆ ಮುಂಚಿದ ದೈಕ್ಲಿನ ಪಟ್ಟಿಯರು. ಶ್ರೀಮತಿ ಮಾಲತಿ ಅನಿಲ್ ಆಟಿದ ಬಗೆಟ್ ರಸಪ್ರಶ್ನೆ ಕಾರ್ಯಕ್ರಮ ನಡಪಾದು ಕೊರಿಯರು. ಒತ್ತು ಗುರಿಕಾರ್ತಿ ಶ್ರೀಮತಿ ಕಲಾವತಿ ಸೊಲ್ಮೆ ಸಂದಾಯರು. 25 ಬಗೆತ್ತ ಇಸೇಸ ಅಟ್ಟಿಲ್ ಅರಗಣೆ ಆಟಿದ ಕೂಟ ಲೇಸ್ಗ್ ಅಟ್ಟನೆ ಆದಿತ್ತಂಡು.
ಬಿಜೆಪಿ ರಾಜ್ಯ ಗುರ್ಕಾರ್ಯರ್ನ ಜಿಲ್ಲೆಡೆ ಕಿರಿಯರ ಸಮರ್ಥರೆಂದು ಪನ್ಪಿನ ಸಂದೇಶ ದುಷ್ಕರ್ಮಿಲು ಕೊಡ್ತೇರು ದೇನು ಪೊಲಿಪೆರೆ ಸರ್ಕಾರ ಕ್ರಮದಿತ ನುಡುಂದು ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ ರಾಜ್ಯ ಪ್ರಮುಖ ಚಿಲಿಂಬಿ ಮಠದ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಪಂತೆರು ಪ್ರವೀಣ್ ನೆಟ್ಟಾರ್ ಕೇಸ್ ಬಗಿಟ್ 6 ಕುಡ್ಲಡ್ ಸುದ್ದಿಗಾರರ ಪಾತಿರಿಯರು ಇಂಚಿಪ್ಪ ಬೆಳ್ಳಾರೆಡು ಬಿಜೆಪಿ ಯುವ ಮೋರ್ಚಾ ನಾಯಕಿ ಪ್ರವೀಣ್ ನೆಟ್ಟಾರ್ರೇನು ದುಷ್ಕರ್ಮಿಲು ಕಿರ್ನೆಕ್ ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ ರಾಜ್ಯ ಪ್ರಮುಖ ಚಿಲಿಂಬಿ ಮಠದ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ವಿರೋಧ ತೋಜಾದಿರು ಕುಡ್ಲಡ 6 ಸುದ್ದಿ ಕುಟ್ಟೋಡು ಪಾತಿರ್ದು ಹಿಂದೂ ಸಂಘಟನೆಲು ಹಿಂದೂ ಕಾರ್ಯಕರ್ತರೇನು ಟಾರ್ಗೆಟ್ ಮಲ್ತೊಂದು ಕಿರ್ಪುನ ಸಂಗತಿ ನಡತುಂದುಂಡು ಎಂಕುಲು ಪ್ರವೀಣ್ ನೆಟ್ಟಾರ್ರೇನ ಇಲ್ಲಡೆ ಭೇಟಿ ಕೊರ್ದು ಪಾತಿರ್ನಗ ಅರೆನ ಊರುಡು ಅರೆಗು ವಿರೋಧಿಲು ಏರ್ಲೈಜಾಂಡ್ ಅಂಡ ಹಿಂದೂ ಜವಣೆರೆಗು ಟಾರ್ಗೆಟ್ ಮಲ್ತೊಂದು ಇಸ್ಲಾಮಿ ಧರ್ಮ ಕೊರುಡೆರು ಕೆರೊಂದುಲ್ಲಿருந்து 6 ದೂರಿಯರು ಕರಾವಳಿಡು ಎಂಕುಲು ಎಂಚಿನ ಬೋಡಾಂಡಲ ಮಲ್ಪುವ ಬಿಜೆಪಿ ರಾಜ್ಯ ಗುರ್ಕಾರ್ಯರ್ನ ಜಿಲ್ಲೆಡೆ ಕೆರಿಯರೆ ಸಮರ್ಥೆರಂದು ಪನ್ಪುನ ಸಂದೇಶ ಕೊಲ್ಕೊಡ್ತೇರು ಇಂದೇನು ಪೊಲಿಪೆರೆ ಸರ್ಕಾರ ಕ್ರಮದಿತ್ತು ನೋಡು ಕಿರ್ಪುನ ಪರಿಹಾರಾತ್ ಕೋಮುವಾದಿ ಭಯೋತ್ಪಾದನೆ ಉಂತೊಡೊಂದು ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಪಂಡೆರು ಈ ಪ್ರವೀಣ್ ನೆಟ್ಟಾರ್ ಹತ್ಯೆ ಅಂದರೆ ಆಕ್ಚುಲಿ ಡೆಲಿಬರೇಟೆಡ್. ಅದು ಅವರು ಮೇನ್ ಆಗಿ 2 ಉದ್ದೇಶಗಳನ್ನು ಇಟ್ಟಿದೆ. ಒಂದೇನೆಂದರೆ ಎಷ್ಟು ಇಲ್ಲಿ ಈಗ ಹಿಂದುತ್ವಕ್ಕೆ ಸಪೋರ್ಟ್ ಮಾಡ್ತೇವೆ, ಹಿಂದೂಗಳ ಕಂಪ್ಲೀಟ್ ವೋಟನ್ನು ತೆಗೆದು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೇವೆ ಎಂದ ಅದೇ ಅರ್ಥದಲ್ಲಿ ಎಲ್ಲ ಹಿಂದೂಗಳ ಮತವನ್ನು ನೀಡಿಕೊಂಡು ಪವರ್ಗೆ ಬಂದ ಸರ್ಕಾರ BJP ಸರ್ಕಾರ. ಆಗ ಆ್ಯಸ್ ಕನ್ಸರ್ನ್ ಬಾಕಿದು ನೋಡುವಾಗ ಕರ್ನಾಟಕದಲ್ಲಿ BJP ಸರ್ಕಾರ ಹಿಂದುತ್ವ ಸರ್ಕಾರ. ಆ ಹಿಂದುತ್ವ ಸರ್ಕಾರ ಇದ್ದ ಜಾಗೆಯಲ್ಲಿ ಆ ಕರ್ನಾಟಕ ಹಿಂದುತ್ವಕ್ಕೆ ಬೇಕಾಗಿ ನಿಲ್ಲುವ ಪಾರ್ಟಿಯ ರಾಜ್ಯಾಧ್ಯಕ್ಷನ ಮಂಡಲದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಮನೆಗೆ ಸಂಪರ್ಕ ಮಾಡಿಕೊಂಡು ಅಲ್ಲಿ ಹಿಂದುತ್ವವನ್ನು ಬೆಳೆಸಲಿಕ್ಕೆ ಒಳ್ಳೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದದು. ಯಾವ ವಿಷಯಕ್ಕೆ ಅದರ ರೆಸ್ಪಾನ್ಸ್ ಮಾಡೋದು, ಹಿಂದುತ್ವಕ್ಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ವಿಶ್ವ ಹಿಂದೂ ಪರಿಷತ್ ಹಾಗೆ ಹಿಂದೂ ಆರ್ಗನೈಸೇಷನ್ ದೊಡ್ಡವರೊಟ್ಟಿಗೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಲೈಕ್ ಮಾಡೋದು, ಅವರೊಟ್ಟಿಗೆ ಶೇರ್ ಮಾಡೋದು, ಇಂದೇ ವಿಷಯದಲ್ಲಿ ಇದ್ದುಕೊಂಡು ಸ್ವಲ್ಪ ಹಿಂದುತ್ವಕ್ಕೆ ನಾಳೆಗೆ ಒಂದು ದೊಡ್ಡ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯತೆ ಇದ್ದ ಅವರನ್ನೇ ಅವರು ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಾರೆ. ಬಿಜೆಪಿ ಕಾರ್ಯಕರ್ತರು ರಾಜಕೊರುಂಡ ಎಂಕ್ಲಿಗು ಸಾರಗಟ್ಲೆ ಕಾರ್ಯಕರ್ತರು ಉಲ್ಲಿருந்து KS ಈಶ್ವರಪ್ಪ ಪಂಡಿನ ಪಾತ್ರೆಗೂ ಬಿಜೆಪಿ ನಾಯಕರು ಕಿದಿಯೂರು ಉದಯ್ ಕುಮಾರ್ ಶೆಟ್ಟಿ ಅಸಮಾಧಾನ ತೋಜಾದರು. ಬಿಜೆಪಿ ಕಾರ್ಯಕರ್ತರು ರಾಜಕೊರುಂಡ ಎಂಕ್ಲಿಗು ಸಾರಗಟ್ಲೆ ಕಾರ್ಯಕರ್ತರು ಉಲ್ಲಿருந்து KS ಈಶ್ವರಪ್ಪ ಪಂಡಿನ ಪಾತ್ರೆಗೂ ಬಿಜೆಪಿ ನಾಯಕರು ಕಿದಿಯೂರು ಉದಯ್ ಕುಮಾರ್ ಶೆಟ್ಟಿ ಅಸಮಾಧಾನ ತೋಜಾದರು. ಒಡಿಪುಡು ಈ ಬಗೆಟ್ ನಮ್ಮ ಕುಡ್ಲಾ ಚಾನೆಲ್ಗೆ ಅಭಿಪ್ರಾಯ ತೆರಿಪಾದು ಈಶ್ವರಪ್ಪ ವಾ ಕಾರಣಗೂ ಇಂಚ ಪಂತಿರಂದು ಗೊತ್ತಿಜ್ಜಿ ಬಿಜೆಪಿ ಕಾರ್ಯಕರ್ತಿರ್ನ ಬಗೆಟ್ ಇಂಚ ಸುಮಾರಾದ ಪಾತಿರ್ನವು ಎಡ್ಡೆತ್ತು ಅಂಡ ಬಿಜೆಪಿ ಪಕ್ಷಗೂ ಕಾರ್ಯಕರ್ತರೇ ಆಸ್ತಿ ಪಕ್ಷ ಈತ ಮಲ್ಲೆಗು ಬುಳೆಯರೆ ಹಿರಿಯ ಕಿರಿಯ ಕಾರ್ಯಕರ್ತಿರ್ನ ಸಹಾಯ ಸಕಾರ ಉಂಡು ಕಾರ್ಯಕರ್ತಿರ್ನ ಬೇಜಾರು ಎಂಕ್ಲೆಗ ಅರ್ಥ ಆಪುಂಡು ರಾಜಿ ಕೊರ್ನಕಲು ಪಕ್ಷದ ಹಿರಿಯರಡ ಪಾತಿರ್ದು ರಾಜಿ ಪಿರದೇದಿರು ಕರಾವಳಿಡು ಇತ್ತೆ ನಡತಿದಿನ ವರ್ತಮಾನ ರಾಜಕೀಯ ಹಾಳು ಉದ್ದೇಶಡುಂಡೊಂದು ಉದಯ್ ಕುಮಾರ್ ಶೆಟ್ಟಿ ಪಂಡಿರು. ಬಿಜೆಪಿ ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ, ಹಿರಿಯ ಕಾರ್ಯಕರ್ತರು ಹಾಕಿದ ಫೌಂಡೇಶನ್ನ ಮೇಲೆ ಇವತ್ತು ಇಷ್ಟು ಪಕ್ಷ ಇವತ್ತು ಇಷ್ಟು ಎತ್ತರಕ್ಕೆ ಮತ್ತು ಇಷ್ಟು ವಿಸ್ತಾರಕ್ಕೆ ಬೆಳೆದಿರುವಂಥದ್ದು. ಅದರಿಂದ ಯಾವ ಕಾರಣಕ್ಕೂ ಈಗೆಲ್ಲ ರಾಜೀನಾಮೆ ಯಾರನ್ನು ಕೆಲವರು ಕೊಟ್ಟಿದ್ದಾರೆ, ಅವರು ಆ ಕ್ಷಣಿಕ ಒಂದು ಅಸಮಾಧಾನದಿಂದ ಕೊಟ್ಟಿದ್ದಾರೆ. ಅದನ್ನು ಸರಿಪಡಿಸುವಂಥದ್ದು, ಅವರನ್ನು ಸಮಾಧಾನ ಮಾಡುವಂಥ ಕೆಲಸಗಳು ಪಾರ್ಟಿ ಕಡೆಯಿಂದ ಆಗಿದ್ದಾರೆ. ಸಾಕಷ್ಟು ಮಂದಿ ಅದರ ಇದನ್ನು ಪಾರ್ಟಿಯ ಕರೆಗೆ ಹೋಗೊಟ್ಟು ತುಂಬ ಮಂದಿ ಹಿಂದೆ ಬಂದಿದ್ದಾರೆ. ಆ ದೃಷ್ಟಿಯಿಂದ ಯಾವತ್ತೂ ನಾವು ಕಾರ್ಯಕರ್ತರನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಅವರು ಹಿಂದೆ ಕೆಲಸ ಮಾಡಿದ ಫಲವಾಗಿ ಇವತ್ತು ಪಾರ್ಟಿ ಇಷ್ಟು ಗಟ್ಟಿಯಾಗಿ ನಿಂತಿರುವಂಥದ್ದು. ಅದರಿಂದ ಅವರನ್ನು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಪಾರ್ಟಿ ಮುಂದಿನ ದಿವಸದಲ್ಲಿ ಕೆಲಸ ಮಾಡ್ತದೆ. ಈಗಿನ ವಿದ್ಯಮಾನಗಳು ನಮಗೆಲ್ಲರಿಗೂ ಮನಸ್ಸಿಗೆ ನೋವು ತರುವಂಥದ್ದು ಸಂಗತಿಗಳು. ಅದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಇದರ ಹಿಂದೆ ಒಂದು ದೊಡ್ಡ ಪ್ರಬಲವಾದಂಥ ರಾಜಕೀಯ ಪಾರ್ಟಿ ಕೆಲಸ ಮಾಡಿದೆ. ಅದು ಕಾಂಗ್ರೆಸ್ ಇರ್ಬೋದು, SDP ಇರ್ಬೋದು. ಅವರ ಒಂದು ದುಷ್ಕೃತ್ಯದ ಫಲವಾಗಿ ಇವತ್ತು ನಿರಂತರವಾಗಿ ಇವತ್ತು ಹರ್ಷ ಕೊಲೆ ಇರ್ಬೋದು, ನಿನ್ನೆ ನಮ್ಮ ಪ್ರವೀಣ್ ನೆಟ್ಟಾರ್ ಅವರ ಕೊಲೆ ಇರ್ಬೋದು. ಇದರಿಂದ ಒಂದಷ್ಟು ಸಾಮಾಜಿಕ ಅಸ್ವಸ್ಥತೆಯನ್ನು ಉಂಟು ಮಾಡುವಂಥ ಕಾರ್ಯಕ್ಕೆ ಇವತ್ತು ಎರಡೂ ಪಕ್ಷಗಳು ಕೈ ಹಾಕಿದೆ. ಇನ್ನೇನು ಚುನಾವಣೆಗೆ 8-9 ತಿಂಗಳು ಬಾಕಿ ಇದೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟು ಮಾಡಬೇಕು ಅನ್ನುವಂಥ ಕಾರ್ಯದ ಫಲವಾಗಿ ಈ ಕೊಲೆಗಳು ಆಗಿರುವಂಥದ್ದು. ಆದ್ದರಿಂದ ಇದಕ್ಕೆ ಸರಿಯಾದಂಥ ಒಂದು ಪೆಟ್ಟನ್ನು ಒಂದು ಹಿಂದುತ್ವದ ಶಕ್ತಿಯಾಗಿ ಅದನ್ನು ಕೊಡಲಿಕ್ಕೆ
ಅದು ನಮ್ಮ ಪರಿವಾರ ಸಂಘಟನೆಯೂ ಗಟ್ಟಿಯಾಗಿದೆ, ಭಾರತೀಯ ಜನತಾ ಪಾರ್ಟಿಯೂ ಶಕ್ತವಾಗಿದೆ. ಮೀನುಗಾರಿಕೆಗೆ ವರ್ಷಲ 2 ತಿಂಗಳು ಮರಿಯಲದ ಮೀನು ಪತ್ತುನೆಕ್ ಸರ್ಕಾರ ಪಾಡ್ದಿನ ನಿಷೇಧ ಜುಲೈ 31 ಮುಗಿದಿಂಡು. ಮೀನುಗಾರಿಕೆದಾರ ರಜೆ ಕರೆದು ಆಗಸ್ಟ್ 1 ಸೋಮವಾರ ಈ ಸಾಲದ ಮೀನುಗಾರಿಕೆ ಶುರುವಾತಂಡು. ಮೀನುಗಾರಿಕೆಗೆ ವರ್ಷಲ 2 ತಿಂಗಳು ಮರಿಯಲದ ಮೀನು ಪತ್ತುನೆಕ್ ಸರ್ಕಾರ ಪಾಡ್ದಿನ ನಿಷೇಧ ಜುಲೈ 31 ಮುಗಿದಿಂಡು. ಮೀನುಗಾರಿಕೆದಾರ ರಜೆ ಕರೆದು ಆಗಸ್ಟ್ 1 ಸೋಮವಾರ ಈ ಸಾಲದ ಮೀನುಗಾರಿಕೆ ಶುರುವಾತಂಡು. ಬೊಲುಂಗರೆ ಸೇರ್ದಿತ್ತಿನ ಗುಂಡಿ ಕಡಲು ಮೀನುಗಾರಿಕೆದ ಪಡವುಲು ಕಡಲಗು ಜಪ್ಪರೆ ಮಾತ ಅಟ್ಟಣೆ ನಡಪಾದ. ಕಡಲ್ದ ಸ್ಥಿತಿಗತಿ ತೂವೊಂದು ಮೀನು ಪತ್ತರೆ ಕಡಲಗು ಜಪ್ಪನ ಬಗಿಟ್ಟು ಮೀನು ಪತ್ತುನಕಲು ನಿರ್ಧಾರ ಮಲ್ತಿದೆರ. ಗುಂಡಿ ಕಡಲು ಮೀನುಗಾರಿಕೆಗೆ ಅಗತ್ಯ ಉಪ್ಪುನ ಐಸ್ ಪ್ಲಾಂಟ್ಲು ಐತಾರೊಡ್ದೆ ಶುರುವಾದಿತ್ತದು. ಮೀನುಗಾರರು ಕರಿನ ತಿಂಗೊಳುಡೆ ಬೋಟ್ ಇಂಜಿನ್ ಬಲೆ ರಿಪೇರಿ ಮಲ್ತೊಂದೆರು. ರಜೆಟ್ ಪೋಯಿನ ಬೋಟುಲಿಡು ಬೆನ್ಪುನ ಬೇತೆರಾಜುಲಿನ ಕೆಲಸದ ಜನಕುಲು ಹಾಜಿರಾತಿರು. ಈ ಸರ್ತಿ ಬಾರಿ ಬರ್ಸ ತೂಫಾನ್ ಹಿಡ್ದು ಕಡಲು ಅಡಿಮೇಲಾತಂಡ ಅಂಚಾದ ಹೆಚ್ಚಿನ ಮೀನುಗಾರಿಕೆ ಆಪನೇನು ಎದುರುತೂ ಒಂದುಲ್ಲೇರು. ಕರಿನ 2 ತಿಂಗಳುಡು ನಾಡ ಓಡ ಮೀನುಗಾರಿಕೆ ನಡತೊಂದಿತ್ತಂಡ. ಮಲ್ಪೆ ಬಂದರಡು 1,500 ಹೆಚ್ಚ ಯಂತ್ರ ಬೋಟುಲಿನ ಸಜ್ಜು ಮಲ್ತಿದೇರು. ಸೋಮವಾರ ಹೊಡೆದು ಅವಳು ಕಡಲಕ್ಕೆ ಜಪ್ಪುವೇರು. ಬಲ್ಲೆ ಡೀಸೆಲ್ ಒಟ್ಟು ಮಲ್ತದಿದ್ದು ಐಸ್ ಪಾಡ್ದು ಸಜ್ಜು ಮಲ್ತದಿತ್ತಂಡಲ್ಲ. ಮಲ್ಪೆಡು ಪೂರ್ಣ ಪ್ರಮಾಣದ ಯಂತ್ರ ಮೀನುಗಾರಿಕೆ ಕಡಲ ಪೂಜೆಡ್ದ ಬೊಕ್ಕನೇ ಶುರುವಾಪುಣಂದು ಮೀನುಗಾರ ನಾಯಕರು ತೆರಿಪಾದರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಯಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.